ಮುಂದಿನ ಅದಮಾರು ಶ್ರೀಗಳ ಪರ್ಯಾಯಕ್ಕೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಅದಮಾರು ಶ್ರೀಗಳ ಪರ್ಯಾಯವನ್ನು ವೈಶಿಷ್ಟ್ಯಪೂರ್ಣವಾಗಿ ಸಂಪನ್ನಗೊಳಿಸಲು ಪರ್ಯಾಯೋತ್ಸವ ಸಮಿತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಕ್ ಬ್ಯಾನರ್ಗಳನ್ನು ಅಳವಡಿಸದೆ ಬಟ್ಟೆಯ ಬ್ಯಾನರ್ಗಳನ್ನು ಹಾಕುವ ಬಗ್ಗೆ ಪರ್ಯಾಯ ಸಮಿತಿ ನಿರ್ಧರಿಸಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಕೃಷ್ಣ ಸೇವಾ ಬಳಗದ ಅಧ್ಯಕ್ಷ ಎಂಬಿ ಪುರಾಣಿಕ್, ಈಶಪ್ರಿಯ ಶ್ರೀಗಳ ಆಶಯದಂತೆ ಸ್ವಚ್ಛ ಪರಿಸರ ಜಾಗೃತಿ ಮೂಡಿಸಲು ಪರ್ಯಾಯ ಮಹೋತ್ಸವದ ಮೂಲಕ ಪ್ರಯತ್ನಿಸಲಾಗುವುದು. ಪರ್ಯಾಯ ಮಹೋತ್ಸವಕ್ಕೆ ಸಂಬಂಧಪಟ್ಟ ಯಾವುದೇ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಮಿಶ್ರಿತ ಬ್ಯಾನರ್ ಅಥವಾ ಫ್ಲೆಕ್ಸ್ಗಳನ್ನು ಹಾಕದೇ ಇರಲು ನಿರ್ಧರಿಸಿದ್ದು, ಅದರ ಬದಲು ಸಂಪೂರ್ಣ ಬಟ್ಟೆಯ ಬ್ಯಾನರ್ಗಳನ್ನು ಉಪಯೋಗಿಸಲು ನಿರ್ಧರಿಸಲಾಗಿದೆ ಎಂದಿದ್ದಾರೆ. ಪರ್ಯಾಯ ಶ್ರೀಗಳ ಪುರಪ್ರವೇಶ ಜನವರಿ 8ರಂದು ನಡೆಯಲಿದ್ದು, ರಸ್ತೆಯ ಇಕ್ಕೆಲೆಗಳಲ್ಲಿ ತಳಿರು ತೋರಣ, ದೀಪರಂಗವಲ್ಲಿ ಮೂಲಕ ಸಿಂಗರಿಸಿ ಪುರಪ್ರವೇಶದ ಕಾರ್ಯಕ್ರಮ ನಡೆಯಲಿದೆ. ಈ ಬಾರಿ ಒಂದೇ ಬಾರಿಗೆ ಹೊರೆ ಕಾಣಿಕೆ ನಡೆಯುವುದಿಲ್ಲ, ಬದಲಾಗಿ ಪ್ರತಿ 15 ದಿನಕ್ಕೊಮ್ಮೆ ನಡೆಯಲಿದೆ. ಹೊರೆ ಕಾಣಿಕೆಯಲ್ಲಿ ಬರುವ ವಸ್ತುಗಳು ಶ್ರೀಕೃಷ್ಣನ ಅನ್ನಪ್ರಸಾದಕ್ಕೆ ಉಪಯೋಗವಾಗಬೇಕು. ಇದು ಶ್ರೀಗಳ ಪ್ರಮುಖ ಉದ್ದೇಶ ಎಂದು ಮಾಹಿತಿಯನ್ನು ನೀಡಿದರು. ಈವರೆಗೆ ಆದಂತಹ ಬೆಳವಣಿಗೆಯನ್ನು ತೊಂದರೆ ಮುಖ್ಯವಾಗಿ ಹೊರೆ ಕಾಣಿಕೆ, ಅದು ಕೇವಲ ಪರ್ಯಾಯದ ದಿವಸ ಅಥವಾ ಹಿಂದಿನ 2 ದಿವಸಗಳಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ 2 ವರ್ಷಕ್ಕೂ ಕೂಡ ಅದು ವಿಸ್ತರಿಸಲ್ಪಡಬೇಕು. ಪ್ರತಿ 15 ದಿವಸಕ್ಕೊಮ್ಮೆ ಒಂದೊಂದು ಕ್ಷೇತ್ರದಿಂದ ಅಲ್ಲಿಯ ಬಂಧುಗಳು, ಭಕ್ತರು, ಅಭಿಮಾನಿಗಳು ಒಟ್ಟಿಗೆ ಸೇರಿ ಈ 15 ದಿವಸದ ಪ್ರಸಾದ ಭೋಜನ ಅಥವಾ ಶ್ರೀಕೃಷ್ಣ ಮುಖ್ಯ ಪ್ರಾಣ ಪ್ರಸಾದ ಏನಲ್ಲಿ ವಿತರಣೆ ಆಗ್ತದೆ, ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು, ಹಣ್ಣು ಹಂಪಲು ತರಕಾರಿಗಳನ್ನು ಸಂಗ್ರಹಿಸಿ ಅದಮಾರು ಮಠದ 2 ವರ್ಷದ ಪರ್ಯಾಯದ ಅವಧಿಯ ಸಿಲ್ವರ್ ಜೂಬ್ಲಿ, ಯಾಕಂದರೆ 25ನೇ ಪರ್ಯಾಯ. ಅದರಿಂದ ಈ ವ್ಯವಸ್ಥೆ ಆರಂಭ ಆಗಿ 5 ವರ್ಷ ಆಯಿತು. 25ನೆಯ ಪರ್ಯಾಯವನ್ನು ವಿಜೃಂಭಣೆಯಿಂದ ನಡೆಸುವಾಗ ಒಂದು ರಜತ ಪೀಠಪುರದಲ್ಲಿ ರಜತ ವರ್ಷದ ಆಚರಣೆ ಹೇಗೆ ಎನ್ನುವುದನ್ನು ಯೋಚಿಸಿ ಶ್ರೀಗಳು ಒಂದಷ್ಟು ನಿರ್ಣಯ ಮಾಡಿದ್ದಾರೆ. ಮಠ ಛಾತ್ರಾದಿ ನಿಲಯ ಅಂತ ಇರುವುದು, ಎಲ್ಲ ಶಿಷ್ಯಂದಿರನ್ನು ಸೇರುವುದೇ ಮಠ ಅಂತ ಹೆಸರು. ಹಾಗಾಗಿ ಎಲ್ಲ ಶಿಷ್ಯರು ಕೃಷ್ಣನ ಸನ್ನಿಧಿಗೆ ಬರಬೇಕು, ಶ್ರೀಗಳನ್ನು ಕಾಣಬೇಕು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಯಾವ ಶಿಷ್ಯನಿಗೂ ತೊಂದರೆ ಆಗಬಾರ್ದು. ಶಿಷ್ಯರು ಹೇಳಿದರೆ ಬರೀ ಅದಮಾರು ಮಠದ